ಮುಂದಿನ ತಂಡವಾಗಿ ಒಳ ಬರುತ್ತಾ ಇದೆ ಪ್ರಬಲ ಎದುರಾಳಿ ಅಶ್ವ ಫ್ರೆಂಡ್ಸ್ ಬೆರನ್ನು ಹಿತ್ತಲು. ಪಂದ್ಯ ಆರಂಭವಾಗುತ್ತಾ ಇದೆ. ಅಶ್ವ ಫ್ರೆಂಡ್ಸ್ ಬೆರನ್ನು ಹಿತ್ತಲು ವಿರುದ್ಧವಾಗಿ ವಿವೇಕ ಫ್ರೆಂಡ್ಸ್ ಕೊಡಿಪ್ಪಾಡಿ ತಂಡಗಳ ಮಧ್ಯೆ. ದುಂಬೆ ಸೆಕೆಟ್ ಸೈಪ್ ಮಕ್ಕಳ ಜೋಪಾತ್ರ ಮಾರ ದಾಳಿ ಕೊಡಿಪ್ಪಾಡಿ ತಂಡದ ಪ್ರಮುಖ ಅಸ್ತ್ರವಾಗಿದೆ. ಔಪಚಾರಿಕತೆಯ ಪಂದ್ಯಗಳನ್ನು ಕಾಣುವಂತೆ ಇಲ್ಲಿ ತಂಡಗಳು ಅತ್ಯಂತ ಕ್ರೀಡಾ ಸ್ಫೂರ್ತಿಯಿಂದ ಪಂದ್ಯವನ್ನ ಆಡುತ್ತಿದ್ರೆ ಶ್ರೇಷ್ಠ ಮಟ್ಟದ ಕಬಡ್ಡಿಯನ್ನು ಕಾಣ್ತಾ ಇದ್ದೇವೆ. ಪುತ್ತೂರಿನ ಅಂಕಣದಲ್ಲಿ ಥರ್ಡ್ ರೈಡ್ ಅಂಕ ಗಳಿಸಲೇಬೇಕಾದ ಒತ್ತಡದ ದಾಳಿಯಲ್ಲಿ ಇರುವಂತೆ ಬೋನಸ್ನೊಂದಿಗೆ ವಾಪಸ್ ಖಾತೆ ತೆರೆದುಕೊಳ್ಳುತ್ತಾ ಇದೆ ಅಶ್ವ ಫ್ರೆಂಡ್ಸ್. ಮುನಿ ಬೋನಸ್ ಅಂಕವನ್ನು ಗಳಿಸಿದಾಗ ಸಮಾನ ಹೋರಾಟದಲ್ಲಿ ಎರಡು ತಂಡಗಳು ಕೂಡ ಈ ಹಂತದಲ್ಲಿ ಇರುವಂತೆ ನಿರಂತರವಾಗಿ ಪಂದ್ಯಗಳು ಸಾಗುತ್ತಿರುವಂತೆ ಮುಂದಿನ ಸ್ಪರ್ಧೆಗಾಗಿ ಕರೆಯನ್ನ ಕೊಡ್ತಾ ಇದ್ದಾವೆ. ವಿನಾಯಕ ಬಲ್ನಾಡ್, ಶ್ರೀರಾಮ ಪತ್ತಿಲ ಸತತವಾಗಿ 2 ಅಂಕಣಗಳಲ್ಲಿ ಬೋನಸ್ಗಳನ್ನು ಕಾಣ್ತಾ ಇದ್ದಾವೆ.
2-1 ಸ್ಪರ್ಧೆ. ವಿಶ್ರಾಂತಿಯ ಕೋರಿಕೆಯನ್ನ ಪಡೆದುಕೊಳ್ತಾ ಇದೆ ಅಶ್ವ ಫ್ರೆಂಡ್ಸ್. ಥರ್ಡ್ ರೈಟ್ ಮನೀಶ್ ಬಿರ್ದಾಳಿ. ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ತಂಡದ ಪ್ರಬಲವಾಗಿ ತಂಡಗಳು ಅತ್ಯಂತ ಶ್ರೇಷ್ಠತೆಯ ಆಟವನ್ನು ಆಡಿಕೊಳ್ಳುತ್ತಿದ್ದಾರೆ. ಇಲ್ಲಿ ಸ್ಪರ್ಧೆ 3-2 ಮುನ್ನಡೆಯಲ್ಲಿ ಅಶ್ವ ಫ್ರೆಂಡ್ಸ್. ಥರ್ಡ್ ರೈಡ್ ఇంచని గొప్పదన లైవ్ ఏం పేరు దాయకంచి ఆయన ఏం పేరు ఐకు గొప్ప
ಮುಂದಿನ ಸೆಮಿಫೈನಲ್ ಹಣಾಹಣಿಗಳು 20 ನಿಮಿಷಗಳ 2 ಅವಧಿಯ ಸ್ಪರ್ಧೆಯಲ್ಲಿ ನಡೆಯಲಿಕ್ಕಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ. ಆದರಣೀಯರೇ, ವಿನಾಯಕ ಬಲ್ನಾಡು, ಶ್ರೀರಾಮ ಪುತ್ತಿಲ, ಮಹಲಿಂಗೇಶ್ವರ ಪುತ್ತೂರು ಮತ್ತು ಶ್ರೀರಾಮ ಭಕ್ತ ಕೋಡಿ ತಂಡದ ಕಪ್ತಾನರು ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಬಲ್ನಾಡು, ಶ್ರೀರಾಮ ಪುತ್ತಿಲ, ಮಹಲಿಂಗೇಶ್ವರ ಪುತ್ತೂರು ಮತ್ತು ಶ್ರೀರಾಮ ಭಕ್ತ ಕೋಡಿ ಈ 4 ತಂಡದ ಕಪ್ತಾನರು ಅಗತ್ಯವಾಗಿ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ವಿನಾಯಕ ಬಲ್ನಾಡು, ಶ್ರೀರಾಮ ಪುತ್ತಿಲ, ಮಹಾಲಿಂಗೇಶ್ವರ ಪುತ್ತೂರು, ಶ್ರೀರಾಮ ಭಕ್ತ ಕೋಡಿ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ತಕ್ಷಣ ಬಲ್ನಾಡು, ಪುತ್ತಿಲ, ಮಹಾಲಿಂಗೇಶ್ವರ ಪುತ್ತೂರು, ಶ್ರೀರಾಮ ಭಕ್ತ ಕೋಡಿ ತಂಡದ ಕಪ್ತಾನರು ಈ ಕಡೆ ಬನ್ನಿ. ಪ್ರಥಮ ಸೆಮಿಫೈನಲ್ ಪ್ರಥಮ ಸೆಮಿಫೈನಲ್ ಆದರಣೀಯರೇ, ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಮಹಾದೇವಿ ಕಬಕ ಮತ್ತು ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ ಮುಂದಿನ ಪಂದ್ಯಾಟಕ್ಕೆ ತಯಾರಾಗಿರಬೇಕು. ಮಹಾದೇವಿ ಕಬಕ, ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ ಈ ತಂಡಗಳು ಪ್ರಥಮ ಸೆಮಿಫೈನಲ್ಗೆ ತಯಾರಾಗಿರಿ. ಅದೇ ರೀತಿ ಶ್ರೀರಾಮ ಪಟ್ನೂರು ಮತ್ತು ಕ್ಲಾಸಿಕ್ ರೇಂಜ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕೆ ತಯಾರಾಗಿರಿ. ಅದರಲ್ಲಿ ಮಹಾದೇವಿ ಕಬಕ ಮತ್ತು ಪಟ್ಲಾ ಫ್ರೆಂಡ್ಸ್ ಕಲ್ಲೆಗ ತಮಗಿದು ಅಂತಿಮ ಕರೆ. ಪ್ರವೇಶ ದ್ವಾರದ ಬಳಿ ಬನ್ನಿ. ಬಲ್ನಾಡು, ಶ್ರೀರಾಮ ಪುತ್ತಿಲ, ಮಹಾಲಿಂಗೇಶ್ವರ ಪುತ್ತೂರು, ಶ್ರೀರಾಮ ಭಕ್ತ ಕೋಡಿ ತಂಡದ ಕಪ್ತಾನರು ತಕ್ಷಣ ಮೈಕ್ ಪಾಯಿಂಟ್ ಹತ್ರ ಬನ್ನಿ. ಅಂತಿಮ 5 ನಿಮಿಷಗಳಿಗೆ ಕಡಿಮೆ ಅವಧಿಯ ಆಟವಿರುವಂತಹ ಸ್ಪರ್ಧೆಯಲ್ಲಿ ಆ 6-4ರಲ್ಲಿ ಸ್ಪರ್ಧೆ ಇರುವಂತೆ ಬಲ್ನಾಡು ತಂಡದ ಕಪ್ತಾನ 4 ನಿಮಿಷಗಳು. ಪುತ್ತಿಲ ತಂಡದ ಕಪ್ತಾನರು ಈ ಕಡೆ ಬನ್ನಿ. ಶ್ರೀರಾಮ ಪುತ್ತಿಲ, ಶ್ರೀರಾಮ ಭಕ್ತ ಕೋಡಿ, ಶ್ರೀರಾಮ ಪುತ್ತಿಲ ಮತ್ತು ಶ್ರೀರಾಮ ಭಕ್ತ ಕೋಡಿ ಬನ್ನಿ. ಅಂತಿಮ 3 ನಿಮಿಷಗಳಿಗೆ ಕಡಿಮೆ ಅವಧಿ ಪಂದ್ಯ ಸಂಪನ್ನಕ್ಕೆ. ಅಂತಿಮ 2 ನಿಮಿಷಗಳು ಉಳಿದಿರುವಂತೆ 8-8ರ ಸಮಬಲದಲ್ಲಿ ಪಂದ್ಯವಿದೆ. ಮುಂದಿನ ಪಂದ್ಯಾಟಕ್ಕೆ ವಿನಾಯಕ ಬಲ್ನಾಡು ಮತ್ತು ಶ್ರೀರಾಮ ಪುತ್ತಿಲ ತಂಡಗಳು ಪ್ರವೇಶ ದ್ವಾರದ ಬಳಿ ತಯಾರಾಗಿರಬೇಕು.
2 ನಿಮಿಷಗಳಿಗೂ ಕಡಿಮೆ ಅವಧಿಯ ಆಟದ ಘೋಷಣೆಯಾದಾಗ ಸ್ಪರ್ಧೆ ಇಲ್ಲಿ ಬಲಿಷ್ಠವಾಗಿದೆ ಡಿಫೆನ್ಸ್ ವಿಭಾಗ. ಮತ್ತೆ ಅಂಕ ಗಳಿಕೆಯಲ್ಲಿ ಮುನ್ನಡೆಯೊಂದಿಗೆ 9-8 ವಿವೇಕ ಫ್ರೆಂಡ್ಸ್ ಕೊಡಿಪ್ಪಾಡಿ ಮುನ್ನಡೆಯಲ್ಲಿದೆ. ಅಂತಿಮ ನಿಮಿಷ ಉಳಿದಿರುವಂತೆ ಪಂದ್ಯದಲ್ಲಿ ಅದಾಗಲೇ 10-9 ಮುನ್ನಡೆಯಲ್ಲಿ ವಿವೇಕ ಫ್ರೆಂಡ್ಸ್ ಕೊಡಿಪ್ಪಾಡಿ. ಸಮಸ್ಥಿತಿಯಲ್ಲಿದೆ ಸ್ಪರ್ಧೆ. ಹತ್ತರ ಸಮಬಲದಲ್ಲಿ ಪಂದ್ಯವಿರುವಂತೆ ಅಂತಿಮ ನಿಮಿಷದಲ್ಲಿ ಸ್ಪರ್ಧೆ 2 ತಂಡಗಳ ಮಧ್ಯೆ. ಪಂದ್ಯ ಸಮಾನ ಸ್ಥಿತಿಯಲ್ಲಿ ಮುಗಿತಾ ಇದೆ. ಅಭಿನಂದನೆಗಳು ತಂಡಗಳಿಗೆ. ಮುಂದಿನ ಪಂದ್ಯಾಟಕ್ಕೆ ರೆಫ್ರಿಯಾಗಿ ಖಾದರ್, ಅಂಪೈರ್ಗಳಾಗಿ ಪುರುಷೋತ್ತಮ ಹಾಗೂ ಮನೋಹರ್, ಲೈನ್ ಅಂಪೈರ್ಗಳಾಗಿ ಸುಧಾಕರ್ ರೈ ಮತ್ತು ರಾಜೇಶ್. ಶ್ರೀರಾಮ ಪುತ್ತಿಲ, ಓವರ್ ಟು ಯು ವಿಜಯ್ ಅತ್ತಾಜೆ. ಮುಂದಿನ ಸ್ಪರ್ಧೆಗೆ ಒಳಬರುತ್ತಾ ಇದೆ ಶ್ರೀರಾಮ ಪುತ್ತಿಲ. ಒಳಬರುತ್ತಾ ಇದೆ